ಮಂಗಳೂರಿನ ಡೆಕಥ್ಲಾನ್ ಸ್ಪೋರ್ಟ್ಸ್ ಇಂಡಿಯಾ ಸಂಸ್ಥೆಯ 3ನೇ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಾಟಿಕಲ್ ಕಣಚೂರು ಆಸ್ಪತ್ರೆಯ ಕೊರೋನಾ ವಾರಿಯರ್ಸ್ಗಳಿಗೆ ಅಭಿನಂದನಾ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಆಸ್ಪತ್ರೆಯಲ್ಲಿ ಕೋವಿಡ್ ವಾರಿಯರ್ಸ್ ಆಗಿ ದುಡಿದ ಎಲ್ಲಾ ಸಿಬ್ಬಂದಿಗಳಿಗೂ ಡೆಕಥ್ಲಾನ್ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಕಣಚೂರು ಆಸ್ಪತ್ರೆಯ ಅಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಅವರು ಮಾತನಾಡಿ, ಕೋವಿಡ್ ಸಂದಿಗ್ಧ ಸ್ಥಿತಿಯಲ್ಲಿ ಮನೆ ಮಂದಿಯನ್ನ ಬಿಟ್ಟು ಸೋಂಕಿತರ ಸೇವೆ ನಡೆಸಿದವರಿಗೆ ಗೌರವ ಸಲ್ಲಿಸುವಂತಹ ಡೆಕಥ್ಲಾನ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. Decathlon is celebrating their 3rd anniversary of their existence in Bangalore, and on behalf of that event, they had a very smart and a very beautiful program event which happened at Kanachur Hospital, where they wanted to honor the frontline workers, especially working during COVID. So we had the opportunity to work with them on multiple events, on marathons and etc. And on this day, so what they did was they honored doctors, nurses, the housekeeping staff, the lab workers, even the maintenance staff and the housekeeping. And it was a beautiful event taken up very well. And on behalf of the management of Kanachur Hospital and Research Center and all the doctors in the medical fraternity and the students, we wish Decathlon many more bright years ahead and a happy 3rd anniversary. ಡೆಕಥ್ಲಾನ್ ಸಂಸ್ಥೆಯ ಸ್ಟೋರ್ ಲೀಡರ್ ಜಿತೇಶ್ ರೈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿ, ಕಷ್ಟದ ಸಂದರ್ಭ ಎಲ್ಲರಲ್ಲೂ ಭಯಭೀತರನ್ನಾಗಿಸಿದ. ಆದರೂ ವೈದ್ಯರು, ದಾದಿಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಧೈರ್ಯವಾಗಿ ಕೊರೋನಾ ಸೋಂಕಿತರ ಸೇವೆಯಲ್ಲೇ ತೊಡಗಿದ್ದಾರೆ. ಅವರನ್ನ ಅಭಿನಂದಿಸುವ ತೀರ್ಮಾನ ಸಂಸ್ಥೆ ತೆಗೆದುಕೊಂಡಿದೆ ಎಂದು ಹೇಳಿದರು. ಇಂದು ನಾವು ನಮ್ಮ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಸಂಸ್ಥೆ ಡಿಕ್ಯಾಥ್ಲಾನ್ ಸ್ಪೋರ್ಟ್ಸ್ ಇಂಡಿಯಾ ಬಿಗ್ ಬಜಾರ್ ಭಾರತ್ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿದೆ. ಈ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವು ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ ಅವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಫೆಸಿಲಿಟೇಷನ್ ಸೆರೆಮನಿ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಕಾನಚೂರು ಹಾಸ್ಪಿಟಲ್ಗೆ ಬಂದಿದ್ವಿ. ಈ ಕಷ್ಟದ ಸಿಚುವೇಶನ್ ಈಗ ಏನು ಎಲ್ಲ ಕಡೆ ಈ ಪ್ಯಾಂಡಮಿಕ್ ಹರಡಿದೆ, ಎಲ್ಲರನ್ನು ಭಯಭೀತರನ್ನಾಗಿ ಮಾಡಿಸಿದೆ. ಆದರೂ ನಮ್ಮ ಡಾಕ್ಟರ್ಸ್ಗಳು, ಫ್ರಂಟ್ಲೈನ್ ವಾರಿಯರ್ಸ್ಗಳು ತಮ್ಮ ಜೀವನ ಒತ್ತೆ ಇಟ್ಟು ನಮಗೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣದಾಗಿ ಒಂದು ಅಪ್ರಿಷಿಯೇಷನ್. ಕಣಚೂರು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೇವದಾಸ್ ಶೆಟ್ಟಿ, ಉಪಾಧೀಕ್ಷಕ ಡಾಕ್ಟರ್ ಕೆಜಿ ಕಿರಣ್, ಡೆಕಥ್ಲಾನ್ ಸಂಸ್ಥೆಯ ಸ್ಟೋರ್ ಲೀಡರ್ ಜಿತೇಶ್ ರೈ, ಸ್ಪೋರ್ಟ್ಸ್ ಲೀಡರ್ ಸಿರಿಲ್, ಸಾಶಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಉಳ್ಳಾಲ.